ತಮಿಳುನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ ಕೊಯಮತ್ತೂರು ಜಿಲ್ಲೆಯ ವಾಲ್ಪರೈ ಪೊಳಚ್ಚಿ ಘಾಟ್ ರಸ್ತೆಯಲ್ಲಿ ಶುಕ್ರವಾರ ಸಂಜೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕೇರಳ ಮೂಲದ 9 ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಪ್ರವಾಸಿಗರು ಪ್ರಯಾಣಿಸ್ತಾ ಇದ್ದ ವ್ಯಾನ್ ಚಾಲಕನ ನಿಯಂತ್ರಣ ತಪ್ಪಿ 30 ಅಡಿ ಆಳದ ಪ್ರಪಾತಕ್ಕೆ ಉರುಳಿದ್ದರಿಂದ ಈ ದುರಂತ ಸಂಭವಿಸಿದೆ. ಮೃತಪಟ್ಟವರಲ್ಲಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಪಾಂಗು ಎಂಬಲ್ಲಿನ ಸರ್ಕಾರಿ ಎಲ್ಪಿ ಶಾಲೆಯ 5 ಶಿಕ್ಷಕಿಯರು, ಸಿಬ್ಬಂದಿ ಮತ್ತವರ ಕುಟುಂಬದ ಸದಸ್ಯರು ಸೇರಿದ್ದಾರೆ. ಪಾಲೂರು ನಿವಾಸಿ ಶಾಲಾ ಮುಖ್ಯೋಪಾಧ್ಯಾಯಿನಿ 54 ವರ್ಷದ ಅಜಿತಾ, ಶಿಕ್ಷಕಿಯರಾದ 52 ವರ್ಷದ ಪಾಂಗು ನಿವಾಸಿಗಳಾದ ರಮ್ಲಾ, 43 ವರ್ಷದ ಸುಹಾರ, 43 ವರ್ಷದ ಮಜೀದ್, ಕೊಳತ್ತೂರಿನ 41 ವರ್ಷದ ಆಶಾ, ಮಜೀದ್ ಅವರ ಪತ್ನಿ 30 ವರ್ಷದ ರುಖಿಯಾ, ಶಾಲಾ ಅಡುಗೆ ಸಿಬ್ಬಂದಿ 45 ವರ್ಷದ ಸಜಿತಾ, 12 ವರ್ಷದ ಹಿಶಾಮ್ ಮತ್ತು ಯುಪಿ ಶಾಲಾ ಶಿಕ್ಷಕಿ 37 ವರ್ಷದ ಶಕೀಲಾ ಮೃತಪಟ್ಟವರು. ನೌಷಾದ್, ಸಹದೀನ್, ಮಸ್ನೀನ್ ಮತ್ತು ವ್ಯಾನ್ ಚಾಲಕ ಮೊಹಮ್ಮದ್ ಗಾಸಿತ್ ಗಾಯಗೊಂಡಿದ್ದು ಅವರು ಕೊಯಮತ್ತೂರು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಶಾಲೆಗೆ ರಜೆ ಇದ್ದ ಕಾರಣ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ತಮ್ಮ ಕುಟುಂಬದ ಕೆಲವು ಸದಸ್ಯರ ಜೊತೆ ಪ್ರವಾಸಕ್ಕೆ ತೆರಳಿದ್ರು. ಪ್ರವಾಸ ಮುಗಿಸಿ ವಾಪಸ್ಸಾಗ್ತಿದ್ದಾಗ ಘಾಟ್ ರಸ್ತೆಯ 13ನೇ ಹೇರ್ಪಿನ್ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ವ್ಯಾನ್ ರಸ್ತೆಯಿಂದ ಕೆಳಕ್ಕೆ ಜಾರಿ 9ನೇ ಹೇರ್ಪಿನ್ ತಿರುವಿಗೆ ಉರುಳಿದೆ. ಕಡಿದಾದ ಭೂಪ್ರದೇಶ ಮತ್ತು ದಟ್ಟ ಅರಣ್ಯದ ಕಾರಣದಿಂದ ರಕ್ಷಣಾ ಕಾರ್ಯಾಚರಣೆ ಅತ್ಯಂತ ಸವಾಲಿನದ್ದಾಗಿತ್ತು. ಮರಣೋತ್ತರ ಪರೀಕ್ಷೆ ಮುಗಿಸಿ ಮೃತದೇಹಗಳನ್ನು ಇಂದು ಬೆಳಗ್ಗೆ ಮಲಪ್ಪುರಂ ಶಾಲಾ ಆವರಣಕ್ಕೆ ತಂದು ಸಾರ್ವಜನಿಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ದುರಂತದ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ.